ಬಿಸಿ ರೋಡ್ ಸಮೀಪದ ಕಾಮಜ್ಜಿ ಎಂಬಲ್ಲಿ ಕಳೆದ 1 ವರ್ಷಗಳಿಂದ 33 ಕೆವಿ ವಿದ್ಯುತ್ ತಂತಿಗಳ ಮೇಲೆ ಕಂಬಗಳು ವಾಲಿ ನಿಂತಿದ್ದು ಬೀಳುವ ಸ್ಥಿತಿಯಲ್ಲಿದೆ. ಇದರಿಂದ ಅನಾಹುತಗಳು ಸಂಭವಿಸಬಹುದಾದ ಕಾರಣದಿಂದ ಕೂಡಲೇ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡಿ ಎಂದು ಮೆಸ್ಕಾಂ ಇಲಾಖೆಗೆ ನೀಡಿದ ದೂರಿಗೆ ಯಾವುದೇ ಸ್ಪಂದನೆ ಇಲ್ಲ ಎಂದು ಕಾಮಜ್ಜಿ ನವೋದಯ ಯುವಕ ಸಂಘದ ಸದಸ್ಯರು ಆರೋಪ ವ್ಯಕ್ತಪಡಿಸಿದ್ದಾರೆ. ಕಾಮಜ್ಜಿಯ ಈ ಪರಿಸರದಲ್ಲಿ ಅಂಗನವಾಡಿ ಮನೆಗಳಿದ್ದು ವಿದ್ಯುತ್ ಕಂಬ ಬಿದ್ದರೆ ಅನೇಕ ಜೀವ ಹಾನಿಯಾಗುವ ಸಂಭವಗಳಿವೆ. ನೀಡಿದ ದೂರಿಗೆ 1 ವರ್ಷವಾದ ಕಳೆದರೂ ಇಲಾಖೆ ಯಾವುದೇ ಸ್ಪಂದನೆ ನೀಡಿಲ್ಲ ಎಂದು ಆರೋಪಿಸಿದ ಅವರು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಅವ್ಯವಸ್ಥೆ ಮೆಸ್ಕಾಂನಿಂದ ಇಲ್ಲಿ ಸಮೀಪವಾಗಿ ಅಂಗನವಾಡಿ ಕೇಂದ್ರ ಸಹ ಇದೆ. ಇದಕ್ಕೋಸ್ಕರ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಇದರ ಬೇಜವಾಬ್ದಾರಿತನಕ್ಕೆ. ಬಟ್ ಯಾರು ಸಹ ರೆಸ್ಪಾನ್ಸ್ ಮಾಡಲಿಲ್ಲ. ಇನ್ನು ಇದಕ್ಕೆ ನಮ್ಮ ಊರಿನವರು ಎಲ್ಲರೂ ಒಂದು ಸಹಿಯನ್ನು ಹಾಕಿ ಕೊಟ್ಟಿದ್ದಾರೆ. ಅವರು ಮೆಸ್ಕಾಂನವರು ತಗೊಂಡಿದ್ದಾರೆ, ಅದಕ್ಕೆ ಸೈನ್ ಹಾಕಿ ಸಹ ಕೊಟ್ಟಿದ್ದಾರೆ ಸರಿ ಮಾಡ್ತೇವೆ ಅಂತ. ಇನ್ನೂ ಸಹ ಯಾರು ಮಾಡಲಿಲ್ಲ. ಅದಲ್ಲದೆ ಲಾಸ್ಟ್ ಟೈಮ್ ಸಹ ಒಂದು ಸರ್ತಿ ಶಾರ್ಟ್ ಆಗಿ ತುಂಬ ಮನೆಯದ್ದು ಫ್ಯೂಸ್ ಎಲ್ಲ ಹೋಗಿತ್ತು. ಆದರೂ ಸಹ ಯಾರು ಸಹ ಬರಲಿಲ್ಲ. ಇದು ಹೀಗೆ ಇದ್ದರೆ ನೆಕ್ಸ್ಟ್ ಆಗುವ ಅನಾಹುತಕ್ಕೆ ಮೆಸ್ಕಾಂನವರೇ ಕಾರಣ ಆಗ್ತಾರೆ. ಆದಷ್ಟು ಬೇಗ ಆಗಿ, ಯಾಕಂದರೆ ಇಲ್ಲಿ ಹತ್ರ ಅಂಗನವಾಡಿ ಶಾಲೆ ಸಹ ಇದೆ. ಹಾಗಾಗಿ ಆದಷ್ಟು ಬೇಗ ಅದನ್ನು